ಭಾರತದ ಇತಿಹಾಸದಲ್ಲೇ ಅತಿ ಶ್ರೀಮಂತವಾಗಿದ್ದ ಒಂದು ಸಾಮ್ರಾಜ್ಯ ಕೇವಲ ಕೆಲವೇ ದಿನಗಳಲ್ಲಿ ಮಣ್ಪಾಲಾಯಿತು ಅಂದ್ರೆ ನಂಬ್ತೀರಾ? ಹೌದು, ಅದು 16ನೇ ಶತಮಾನ. ಡೆಕ್ಕನ್ ಸುಲ್ತಾನರಾದ ಬಿಜಾಪುರ, ಅಹ್ಮದ್ ನಗರ, ಬೀದರ್ ಮತ್ತು ಗೋಲ್ಕೊಂಡ ಪರಸ್ಪರ ಕಡು ವೈರಿಗಳು. ಇವರ ಜಗಳದಲ್ಲಿ ಲಾಭ ಪಡೆಯುತ್ತಿದ್ದವರು ನಮ್ಮ ವಿಜಯನಗರದ ಅಳಿಯ ರಾಮರಾಯರು. ಇವರು ಒಮ್ಮೆ ಅವರ ಪರ, ಮತ್ತೊಮ್ಮೆ ಇವರ ಪರ ನಿಂತು ರಾಜಕೀಯ ಮಾಡ್ತಿದ್ರು. ಆದರೆ ಬಿಜಾಪುರದ ಆದಿಲ್ ಶಾಗೆ ಸತ್ಯ ಅರ್ಥವಾಯಿತು. ನಮ್ಮ ನಿಜವಾದ ವೈರಿ ನಾವಲ್ಲ, ಅದು ವಿಜಯನಗರ ಅಂತ. ತಕ್ಷಣವೇ ಎಲ್ಲಾ ಸುಲ್ತಾನರು ಒಂದಾದರೂ ಒಂದು ಬಲಿಷ್ಠ ಒಕ್ಕೂಟ ರಚನೆಯಾಯಿತು. ದಿನಾಂಕ 23 ಜನವರಿ 1565 ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ. ರಾಮರಾಯರು ಶತ್ರುಗಳನ್ನು ಹಗುರವಾಗಿ ಕಂಡರು, ಆದರೆ ರಣರಂಗದಲ್ಲಿ ಶತ್ರುಗಳು ವಿಜಯನಗರದ ಸೈನ್ಯವನ್ನ ಚಿಂದಿ ಉಡಾಯಿಸಿದರು. ರಾಮರಾಯರ ತಲೆ ಕತ್ತರಿಸಲಾಯಿತು. ಅಲ್ಲಿಂದ ಅವರು ನೇರ ಲಗ್ಗೆ ಇಟ್ಟಿದ್ದು ರಾಜಧಾನಿ ಹಂಪಿಗೆ. 6 ತಿಂಗಳ ಕಾಲ ಹಂಪಿಯನ್ನ ಲೂಟಿ ಮಾಡಿ ಸುಟ್ಟು ಭಸ್ಮ ಮಾಡಲಾಯಿತು. ಅಂದು ಮುಳುಗಿದ ವಿಜಯನಗರದ ಸೂರ್ಯ ಮತ್ತೆಂದು ಹುಟ್ಟಲೇ ಇಲ್ಲ.